ಎಸ್, ಕರಾವಳಿಗೆ ಸಂಬಂಧಪಟ್ಟ ಹಾಗೆ ಉಡುಪಿಯಲ್ಲೂ ಕೂಡ ಇವತ್ತು ಈದ್ ಸಂಭ್ರಮ ಇರುವಂತದ್ದು. ಆದರೆ ಯಾವುದೇ ಮಸೀದಿಗಳಲ್ಲೂ ಕೂಡ ಸಾಮೂಹಿಕ ನಮಾಜನ್ನ ಮಾಡಲಾಗಿಲ್ಲ. ಎಲ್ಲರೂ ಕೂಡ ಮನೆಗಳಲ್ಲೇ ಪ್ರಾರ್ಥನೆ ನಮಾಜನ್ನ ನಿರ್ವಹಿಸಿ ಒಂದು ಹಬ್ಬವನ್ನ ಆಚರಣೆ ಮಾಡುವಂತಹ ವಿಧಾನವನ್ನ ಇವತ್ತು ಅನುಸರಿಸಿದ್ದಾರೆ. ಮನೆಯ ಸದಸ್ಯರು ಸೇರಿ ಈದ್ ನಮಾಜನ್ನ ನಿರ್ವಹಣೆ ಮಾಡಿ ಮನೆಯಲ್ಲೇ ಪರಸ್ಪರ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡಿದ್ದಾರೆ. ಸಂಡೇ ಲಾಕ್ಡೌನ್ ಉಡುಪಿ ಜಿಲ್ಲೆಯಲ್ಲೂ ಕೂಡ ಬಿಗಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲೇ ಹಬ್ಬವನ್ನ ಆಚರಣೆ ಮಾಡಿಕೊಂಡಿರುವಂಥದ್ದು. ಪ್ರಾರ್ಥನೆ, ಶುಭಾಶಯ ವಿನಿಮಯ ಇತ್ಯಾದಿಗಳೆಲ್ಲವನ್ನು ಕೂಡ ತಮ್ಮ ತಮ್ಮ ಮನೆಗಳ ಒಳಗೆ ನಿರ್ವಹಿಸಿದ್ದಾರೆ ಅನ್ನುವಂತಹ ವಿಚಾರವನ್ನ ನಾವು ನೋಡಬಹುದು. अस्सलामु अलैकुम व रहमतुल्लाह. बल तुक्सिरून الحياة الدنيا والآخرة خير صحف إبراهيم وموسى. الله أكبر الله أكبر.